ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದು, ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿಲುವು ಬಹಳ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ನಾವು ಪಾಲಿಸಬೇಕಾಗಿದೆ. ಇಂತಹ ಹೊತ್ತಿನಲ್ಲಿ ನಾವು ಮಳೆಗಾಗಿ ಪ್ರಾರ್ಥಿಸಬೇಕು. ನಾನು ಮಳೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು ಎಂಬುದು ನನ್ನ ನಿಲುವು ಎಂದಿದ್ದಾರೆ. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯಲ್ಲಿ ಭಾಗಿಯಾಗಿ ಬಳಿಕ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈ ಬಗ್ಗೆ ಕೈಕಟ್ಟಿ ಕುಳಿತಿಲ್ಲ. ರಾಜ್ಯದ ರೈತರ ಹಿತ ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಮುಂದೆ ಏನಾಗಬೇಕು ಎಂಬುದಷ್ಟೇ ಸದ್ಯ ಚರ್ಚಿಸಬೇಕಾದ ವಿಚಾರ ಎಂದರು. ಇನ್ನು ಇದೇ ವೇಳೆ ಕಾಪುವಿನ ನೈತಿಕ ಪೊಲೀಸ್ಗಿರಿ ವಿಡಿಯೋ ವೈರಲ್ ವಿಚಾರವಾಗಿ ಯಾವುದೇ ನೈತಿಕ ಪೊಲೀಸ್ಗಿರಿಯನ್ನ ನಾವು ಸಹಿಸಲ್ಲ. ಕಾನೂನು ರೀತಿಯ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಈಗ ಚುನಾವಣೆ ಬಗ್ಗೆ ಎರಡನೇ ಲಿಸ್ಟ್ನಲ್ಲಿ ಖಂಡಿತವಾಗ್ಲೂ, ಯಾಕಂದರೆ ಇದನ್ನು ನಾವು ಈ ಒಂದು ಬರ ಪರಿಸ್ಥಿತಿ ಸ್ವಂತ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ವರ್ಡಿಕ್ಟ್ ಬಂದಿದೆ, ನೀರು ಮಂಡಳಿಯಲ್ಲಿ ಯಾವ ರೀತಿ, ಜಲಮಂಡಳಿಯಲ್ಲಿ ಯಾವ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ನಾವು ಇಂಥ ಹೊತ್ತಿನಲ್ಲಿ ನಾವು ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ನಾನು ಸ್ಪೆಷಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ಸಹಮತ ಕೂಡ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಳೆ ಬೇಗ ಆಗಲಿ ಅಂತ. ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ, ಜನಪರವಾಗಿಲ್ಲ ಕಾಂಗ್ರೆಸ್ ಅಂತ ಕಾಯ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ವರ್ಡಿಕ್ಟ್ ಬಂದಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 3 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ರು. ನೀರಾವರಿ ಸಚಿವರು, ಆ ಭಾಗದ ಸಂಬಂಧಪಟ್ಟಂಥ ಸಚಿವರು ಹೋಗಿ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿ ಬಂದಿದ್ದಾರೆ. ಮುಂದೆ ಏನೇನು ರೂಪುರೇಷೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರೆಲ್ಲ ತಯಾರಿ ನಡೆಸಿದ್ದಾರೆ. ಯಾರೂ ಕೈ ಕಟ್ಟಿ ಯಾರೂ ಕೂತ್ಕೊಂಡಿಲ್ಲ. ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ವಾದ ಮಂಡನೆ ಸರಿಯಾಗಿಲ್ಲ ಅಂತ ಚರ್ಚೆ ಆಗ್ತಾ ಇರೋದು. ಸುಮಾರು ಕೇಸ್ಗಳಲ್ಲಿ ಯಾವುದೇ ಮಾರಲ್ ಪೊಲೀಸ್ಗಿರಿಯನ್ನು ನಾವು ಸಹಿಸೋದಿಲ್ಲ. ಕಾನೂನು ರೀತಿಯಾದಂಥ ಎಲ್ಲ ಕ್ರಮವನ್ನು ತಗೊಳ್ತೀವಿ. ಕಾನೂನಿಗೆ ತಲೆಬಾಗೋದು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಆದ್ಯ ಕರ್ತವ್ಯ. ಸೊ ನೈತಿಕ ಪೊಲೀಸ್ಗಿರಿಯನ್ನು ನಾವು ಯಾರೂ ಕೂಡ ಇದನ್ನು ಮಾಡೋಕ್ಕೆ ಸಾಧ್ಯನೇ. ಇನ್ನು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಬಿಲ್ ಪಾಸ್ ವಿಚಾರ ಸಂಬಂಧ ಮೋದಿ ಅವರು ಈ ಆದೇಶವನ್ನ ತೆಗೆದುಕೊಂಡು ಬಂದಿದ್ದಾರೆ. ಮಹಿಳೆಯಾಗಿ ನಾನು ಇದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ಹಿಂದಿನಿಂದಲೂ ಮಹಿಳೆಯರ ಪರವಾಗಿ ಈ ಪಕ್ಷ ಬಿಲ್ ಜಾರಿಗೆ ತರಬೇಕು ಎಂದು ಕಾಂಗ್ರೆಸ್ ಪ್ರಯತ್ನ ಪಟ್ಟಿತ್ತು. ಇಂಥ ಕೆಲಸ ಮಾಡಲು ಬಹಳ ದೊಡ್ಡ ಶಕ್ತಿ ಬೇಕಾಗ್ತದೆ. ನಾನು ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸುತ್ತೇನೆ ಎಂದು ಉಡುಪಿಯಲ್ಲಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರದಿಂದ ಬರಪಟ್ಟಿ ಬಿಡುಗಡೆ ವಿಚಾರ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕುಗಳು ಬರಪಟ್ಟಿಯಲ್ಲಿದೆ. ಬಡಪರ ಬೇಡಿತ ಪಟ್ಟಿ ಮಾಡಲಾಗ್ತದೆ. 2ನೇ ಲಿಸ್ಟ್ ಹೊರಬರ್ತದೆ. ಮಳೆ ಬರ್ದಿದ್ರೆ ಇನ್ನೂ ಕೆಲ ಜಿಲ್ಲೆ ಹೆಸರುಗಳು ಕೂಡ ಘೋಷಣೆ ಆಗ್ತದೆ ಎಂದರು. ಮೊದಲನೇದಾಗಿ ಒಬ್ಬ ಮಹಿಳೆಯಾಗಿ ನಾನು ಏನು ವುಮನ್ ರಿಸರ್ವೇಷನ್ ಬಿಲ್ನ ಮೋದಿ ಅವರು ತಗೊಂಡು ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ಮಹಿಳೆಯರ ಪರವಾಗಿಯೇ ಈ ಒಂದು ಬಿಲ್ಲನ್ನು ತೆಗೆದುಕೊಂಡು ಬರಬೇಕಂತ ಪ್ರಯತ್ನ ಮಾಡಿತ್ತು. ರಾಜೀವ್ ಗಾಂಧಿಯವರಂತೂ 50% ರಿಸರ್ವೇಷನ್ನ ತೆಗೆದುಕೊಂಡು ಬಂದರು ಮಹಿಳೆಯರಿಗೋಸ್ಕರ. ನೋಡಿ, ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತೆ. ನಾನು ಅಭಿನಂದಿಸ್ತೀನಿ ಮೋದಿಯವ್ರನ್ನ. ಯಾಕಂದರೆ ಇಂದಿರಾ ಗಾಂಧೀಜಿಯವರು ಉಳುವವನೇ ಹೊಲದ ಒಡೆಯ ಅಂತ ಆವಾಗ ತಗೊಂಡು ಬಂದರು. ಅದು ಶಕ್ತಿ, ಅದು ಒಂದು ಬಹಳ ದೊಡ್ಡ ಧೈರ್ಯ ಬೇಕು ಆ ರೀತಿ ಮಾಡಿ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದರು. ರಾಜೀವ್ ಗಾಂಧಿಯವರು 18ನೇ ವಯಸ್ಸಿಗೆ ಮತದಾನದ ಹಕ್ಕನ್ನು ತೆಗೆದುಕೊಂಡು ಬಂದರು. ಅದಕ್ಕೂ ದೊಡ್ಡ ಶಕ್ತಿ ಬೇಕಾಗುತ್ತೆ. ಹಾಗೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಏನೆಲ್ಲ ಒಳ್ಳೆಯದಾಗಬೇಕು ಅದರಲ್ಲೂ ಈಗ ಮೋದಿಯವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾನು ಶ್ಲಾಘಿಸ್ತೀನಿ. ಮೊದಲನೇದಾಗಿ ಒಬ್ಬ ಮಹಿಳೆಯಾಗಿ ನಾನು 14 ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿದ್ದಾವೆ. 13 ತಾಲೂಕು ಬರ ಪೀಡಿತ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಾಲೂಕು ಬರ ಪೀಡಿತ ಆಗಿಲ್ಲ. ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ, ಇದರಲ್ಲಿ ಯಾವುದೇ ರಾಜಕಾರಣ ಏನೂ ಇಲ್ಲ. ಇದು ಪ್ಯೂರ್ ಆಗಿ ಮಳೆಯ ಪ್ರಮಾಣದ ಮೇಲೆ ಅಂಕಿಅಂಶಗಳನ್ನು ತಗೊಂಡು ಇದನ್ನು ಬರ